ಅಡಿಕೆ ನಮ್ಮ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ. ಲಕ್ಷಾಂತರ ಮಂದಿ ಬೆಳೆಗಾರರು ಅಡಿಕೆಯನ್ನೇ ನಂಬಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಧಾರಣೆ ಏರಿಕೆ ಕಂಡು ಬೆಳೆಗಾರರಲ್ಲಿ ಸಂತಸ ಮೂಡಿಸಿದ್ರೂ ನಾನಾ ಬಗೆಯ ರೋಗಗಳು ಅಡಿಕೆ ಕೃಷಿಕರನ್ನ ಕಂಗಾಲಾಗಿಸಿವೆ. ಹಳದಿ ರೋಗ, ಎಲೆಚುಕ್ಕಿ ರೋಗ, ಕೊಳ್ಳೆ ರೋಗ, ಬೇರುಹುಳ ಬಾಧೆ, ಕುಂಟು ಸಿರಿ ರೋಗ ಹೀಗೆ ಒಂದರ ಮೇಲೊಂದರಂತೆ ಕಾಣಿಸಿಕೊಳ್ತಾ ಇರುವ ಸಮಸ್ಯೆಗಳು ಅಡಿಕೆ ಇಳುವರಿಯನ್ನೇ ಕಡಿಮೆ ಮಾಡಿವೆ. ಹಾಕಿದ ಬಂಡವಾಳವೂ ಬರ್ತಾ ಇಲ್ಲ ಎನ್ನುವ ಅಡಿಕೆ ಬೆಳೆಗಾರರ ನೋವಿಗೆ ಪರಿಹಾರ ಎನ್ನುವಂತೆ ಮಾರುಕಟ್ಟೆಗೆ ಬಂದಿರುವ ಈ ಉತ್ಪನ್ನ ಅಡಿಕೆ ಬೆಳೆಗಾರರ ಪಾಲಿಗೆ ಸಂಜೀವಿನಿಯಾಗ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗ್ ನಮ್ಮಲ್ಲಿ ಎಲೆಚುಕ್ಕಿ ರೋಗ ಇತ್ತು ಮತ್ತು ಹಳದಿ ರೋಗ ಇತ್ತು. ಗಿಡ ಹಳದಿ ಆಗುವಂಥದ್ದು, ಯಾವುದೇ ನೀರು ಜಾಸ್ತಿ ಕೊಟ್ಟರು ಅದೇ ಥರ ಇರ್ತಿತ್ತು. ಮತ್ತೊಂದು ನಲ್ಲಿ ಉದುರುವಂಥದ್ದು, ಹರಳುದುರುವಂಥ ಸಮಸ್ಯೆ ಇತ್ತು, ಮುಂಡು ಸಿರಿ ಸಮಸ್ಯೆ ಇತ್ತು. ಇದು ನೋಡಿ ನನ್ನ ತೋಟ ಬೆಂಕಿ ರೋಗ ಬಂದಿರತಕ್ಕಂಥದ್ದು. ಇಡೀ ತೋಟದಲ್ಲಿ ಸಾಮಾನ್ಯ ಮುಕ್ಕಾಲು ಭಾಗ ಬೆಂಕಿ ರೋಗದಿಂದ ನಾನು ಈ ತೋಟದ ಆಸೆಯನ್ನು ಸಂಪೂರ್ಣ ಬಿಟ್ಟಿದ್ದೆ. ಮಂಗಳಕ್ಕೆ ಮುಂಡುಸುರಿ ಸ್ವಲ್ಪ ಜಾಸ್ತಿ ಬರುವುದು ನನಗೆ ಇದು ಆಗ್ತಾ ಇತ್ತು. ಈ ಮುಂಡುಸುರಿ ಹೀಗೆ ಬಂದರೆ ಹೇಗೆ ಆಗ್ಬೋದು ಗಿಡಗಳು ಅಂತ ನಾನು ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೆ, ಬೇರೆ ಕಂಪೆನಿದು. ಅದು ಸ್ಪ್ರೇ ಮಾಡಿದ್ರು ನನಗೆ ಅದರ ರಿಸಲ್ಟ್ ಅಷ್ಟು ಇರಲಿಲ್ಲ. ಹಾಕಲಿಕ್ಕೆ ಕಾರಣ ಮೊದಲು ಮಂಜುಳ ಕಾಳು ಇತ್ತು, ಬೆಳೆ ಹಳದಿ ಆಗ್ತಿತ್ತು ಮತ್ತು ಗುಂಡಿ ಸಿರಿ ಬರ್ತಿತ್ತು, ಹಾಗೆಲ್ಲ ಪ್ರಾಬ್ಲಮ್ ಇತ್ತು. ಅದಿಷ್ಟು ಕಪ್ಪು ಬರಲಿಲ್ಲ. ಕಿಸಾನ್ ಗ್ರೋತ್, ಕಿಸಾನ್ ಡೆವಲಪರ್, ಕಿಸಾನ್ ಕಿಂಗ್ ಮೂರಕ್ಕನ್ನು ಕೂಡ ಉಪಯೋಗ ಮಾಡ್ತಾ ಇದ್ದಾರೆ. ಹಿಂಗಾರ ಕರಟುವಂಥದ್ದು ಕಡಿಮೆ ಆಗಿದೆ, ಹರಳು ಉದುರುವಂಥದ್ದು ಕಡಿಮೆ ಆಗಿದೆ, ಎಲೆಚುಕ್ಕಿ ರೋಗ ಈಗ ಇಲ್ಲ. ಸ್ಟಾರ್ಟಿಂಗ್ ಒಂದ್ಸಲ ಕೊಟ್ಟಲ್ಲಿ ರಿಸಲ್ಟ್ ಬಂದಿದೆ ನನಗೆ. ಈಗ ಮೂರನೇ ಸಲ ನಾನು ಜೂನಿಗೆ ಹಾಕ್ತಾ ಇದ್ದೇನೆ. ಔಷಧಿ ಹಾಕಿದ ನಂತರ ಅದರ ಮೇಲಿನ ಯಾವುದೇ ಸೋಗೆ ಇರಲಿ ಎಲೆಚುಕ್ಕಿ ರೋಗ ಬಂದಿಲ್ಲ. ಈ ಔಷಧಿಯನ್ನ ಯಾವತ್ತು ನಾನು ಹಾಕಿದ್ದೇನೋ ಅವತ್ತಿನಿಂದ ಹೊಸ ಸೋಗೆಗಳು ಚೆನ್ನಾಗಿ ಬರ್ತಾ ಇದೆ. ನೀವು ಬೇರೆ ಗೊಬ್ಬರ ಹಾಕುವಂತ ಅವಶ್ಯಕತೆ ಇಲ್ಲ. ಇದನ್ನು ಹಾಕಿದ್ರೆ ಗೊಬ್ಬರವೂ ಇದೆ, ಔಷಧಿಯೂ ಇದೆ, ರೋಗವನ್ನು ಕಡಿಮೆ ಮಾಡುತ್ತೆ, ಗಿಡಗಳಿಗೆ ಗೊಬ್ಬರವೂ ಆಗುತ್ತೆ. ಸಿರಿಗಳು ಮತ್ತೆ 45 ದಿವಸ ಬರುವ ಸಿರಿಗಳು ಉದ್ದ ಸಿರಿ ಬಲ್ಲಿಗೆ ಪ್ರಾರಂಭ ಆಯಿತು. ಸಿರಿಗಳು ಉದ್ದ ಆಯಿತು, ಮುಂಡು ಸಿರಿ ಕಮ್ಮಿ ಆಯಿತು. ಹಾಗೆ ಎಲೆಚುಕ್ಕಿ ರೋಗ ಕೂಡ ತೋಟದಲ್ಲಿ ಫುಲ್ ಇತ್ತು, ಎಲೆಚುಕ್ಕಿ ಇತ್ತು. ಆ ಎಲೆಚುಕ್ಕಿ ಕೂಡ ಬರುವ ಸಿರಿ, ಹೊಸ ಸಿರಿ ಬಂದದ್ದೆಲ್ಲವೂ ಎಲೆಚುಕ್ಕಿ ಇರಲೇ ಇಲ್ಲ. ಈಗ ನೋಡಿ ಸಿರಿ ಎಷ್ಟು ಬಂದಿದೆ ನೋಡಿ, ಇದು ಎಷ್ಟು ಉದ್ದ ಆಗಿದೆ. ನಾವು ಫಸ್ಟ್ಲಿ ಹಾಕಿದ ಒಂದು 2 ತಿಂಗಳು ಕಳೆದ ಮೇಲೆ ಆವಾಗಲೇ ಶುರುವಾಯಿತು. ಆವಾಗಲೇ ಗೊತ್ತಾಯಿತು, ವ್ಯತ್ಯಾಸ ಗೊತ್ತಾಗುತ್ತೆ. ಲೆಕ್ಕದಲ್ಲಿ ಇದು 4 ವರ್ಷದ ಮೇಲೆ ಫಸಲು ಬಿಡಬೇಕಿತ್ತು. ನಾವು ಈ ಮರದು ಹಾಕಿದ ಮೇಲೆ ಬೇಗನೆ ಆಗಿತ್ತು. ಕೇಳಿದ್ರಲ್ವಾ, ಇದು ಈ ಉತ್ಪನ್ನವನ್ನ ಬಳಸಿದ ಅಡಿಕೆ ಬೆಳೆಗಾರರು ಹೇಳ್ತಾ ಇರುವ ಅವರ ಅನುಭವದ ಮಾತುಗಳು. ಈ ಅಚ್ಚರಿಯ ಫಲಿತಾಂಶವನ್ನ ತಂದುಕೊಟ್ಟಿರುವುದು ವಿವಾಮಾರ್ಟ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಕಂಪನಿಯ ಮೂಲಕ ಮಾರುಕಟ್ಟೆಗೆ ಬಿಡುಗಡೆಗೊಂಡಿರುವ ವಿವಾ ಕಿಸಾನ್ ಕಿಂಗ್, ವಿವಾ ಕಿಸಾನ್ ಗ್ರೋತ್ ಮತ್ತು ವಿವಾ ಕಿಸಾನ್ ಡೆವಲಪರ್ ಎನ್ನುವ ಉತ್ಪನ್ನಗಳು. ಹೌದು, ಈ 3 ಉತ್ಪನ್ನಗಳ ಮಿಶ್ರಣವು ಅದೆಷ್ಟೋ ವರ್ಷಗಳಿಂದ ರೋಗಗಳಿಗೆ ತುತ್ತಾಗಿದ್ದ ಅಡಿಕೆ ಮರಗಳನ್ನ ಪುನಶ್ಚೇತನಗೊಳಿಸಿದೆ. ರೋಗ ಬಾಧೆಗೆ ತುತ್ತಾಗಿ ಬೆಳವಣಿಗೆ ಕುಂಠಿತವಾಗಿದ್ದ ಅಡಿಕೆ ಸಸಿಗಳಲ್ಲಿ ಮರು ಚೈತನ್ಯ ಮೂಡಿಸಿದೆ. ನಮ್ಮಲ್ಲಿ ಹಲವಾರು ವರ್ಷಗಳಿಂದ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ರೂ ಹೇಳಿಕೊಳ್ಳುವಂತಹ ಪ್ರಗತಿಯಾಗಿಲ್ಲ. ಇದಕ್ಕೆ ಕಾರಣ ಬಹುತೇಕ ಕೃಷಿ ಪದ್ಧತಿಗಳು ಕೇವಲ ಸಾಂಪ್ರದಾಯಿಕವಾಗಿದೆ. ವಾತಾವರಣದಲ್ಲಿನ ಬದಲಾವಣೆಯಿಂದ ಬೆಳೆಗಳಿಗೆ ರೋಗ, ಕೀಟಗಳ ಬಾಧೆ ಹೆಚ್ಚುತ್ತಾ ಇದೆ. ರೋಗಗಳು ಮತ್ತು ಕೀಟಗಳನ್ನು ನಿಯಂತ್ರಿಸಲು ವಿವಿಧ ರೀತಿಯ ಅತ್ಯಂತ ಅಪಾಯಕಾರಿ ಕೀಟನಾಶಕಗಳನ್ನು ಅತಿಯಾಗಿ ಬಳಸಲಾಗ್ತಾ ಇದೆ.
ಇದರ ಪರಿಣಾಮ ಭೂಮಿ, ಗಾಳಿ, ನೀರು ಮತ್ತು ಮಾನವ ಮತ್ತು ಪ್ರಾಣಿಗಳ ಮೇಲೆ ಗಂಭೀರವಾಗಿ ಬೀರ್ತಾ ಇದೆ. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸಿ ಬೆಳೆಸಿದ ಆಹಾರ, ಹಣ್ಣುಗಳು, ಹಸಿರು ತರಕಾರಿಗಳ ಬಳಕೆಯಿಂದ ಮಾನವನ ಜೀವಿತಾವಧಿ ಕಡಿಮೆಯಾಗಿ ದೇಹವು ವಿವಿಧ ರೋಗಗಳಿಗೆ ತುತ್ತಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಕೃಷಿಯಲ್ಲಿ ರಾಸಾಯನಿಕ ಪದಾರ್ಥಗಳ ಬಳಕೆ ಮತ್ತು ಈ ಎಲ್ಲ ಸಮಸ್ಯೆಗಳಿಗೆ ಇರುವ ಏಕೈಕ ಪರಿಹಾರ ಸಾವಯವ ಕೃಷಿ. ಹೀಗಿರುವಾಗ ಸಂಪೂರ್ಣ ಸ್ವಾಸ್ಥ್ಯ ಭಾರತದ ಪರಿಕಲ್ಪನೆಯಲ್ಲಿ ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಸಾವಯವ ಕೃಷಿಯ ಪರಿಕಲ್ಪನೆಯನ್ನ ಸಾಕಾರಗೊಳಿಸುವ ಹಿನ್ನೆಲೆಯಲ್ಲಿ ವಿವಾಮಾರ್ಟ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಹಲವು ಕೃಷಿಗೆ ಪೂರಕವಾದ ಸಾವಯವ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. 2015ರಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಭಾರತದಾದ್ಯಂತ ಕಾರ್ಯಾಚರಿಸ್ತಾ ಇರುವ ಸಂಸ್ಥೆಯು ಸಾವಯವ ಉತ್ಪನ್ನಗಳ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಭಾರತ ಸರ್ಕಾರದ ICAR ಅಂದ್ರೆ ಭಾರತೀಯ ಕೃಷಿ ಹಾಗೂ ಸಂಶೋಧನಾ ಮಂಡಳಿಯಿಂದ ಅಂತಾರಾಷ್ಟ್ರೀಯ ಪೇಟೆಂಟ್ ಪಡೆದಿರುವ ನ್ಯಾನೋ ಟೆಕ್ನಾಲಜಿಯಲ್ಲಿರುವ ಎಲ್ಲ ಬೆಳೆಗಳಿಗೆ ಪೂರಕವಾಗಿ ಬೇಕಾದ ಸಮತೋಲಿತ ಪೋಷಕಾಂಶಗಳನ್ನು ಹೊಂದಿರುವ ವಿವಾ ಕಿಸಾನ್ ಕಿಂಗ್, ವಿವಾ ಕಿಸಾನ್ ಗ್ರೋತ್ ಮತ್ತು ವಿವಾ ಕಿಸಾನ್ ಡೆವಲಪರ್ ಎನ್ನುವ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿದೆ. ಅಂದಹಾಗೆ ಇವೆಲ್ಲವೂ ಕೂಡ ಯಾವುದೇ ರಾಸಾಯನಿಕಗಳನ್ನು ಹೊಂದಿರದ ಸಂಪೂರ್ಣವಾಗಿ ಸಾವಯವವಾದ ಉತ್ಪನ್ನಗಳು. ನೋಡಿ, ಈ ಗಿಡ ಇವರಿಗೆ ನಾನು ಗೊಬ್ಬರ ಕೊಡುವಾಗ ಇಷ್ಟೇ ಎತ್ತರದಲ್ಲಿ ಇತ್ತು. ಇವಾಗ ನೋಡಿ 3 ವರ್ಷ 3 ತಿಂಗಳಾಗಿದೆ, ಒಂಬಾಲ ಬಂದಿದೆ, ಕಾಯಿ ಸಹ ಬಿಟ್ಟಿದೆ. ರೀಸನ್ ಏನಂತ ಹೇಳಿದ್ರೆ ಇವತ್ತು ನಾವು ಕೊಡ್ತಿರುವಂತ ಉತ್ಪನ್ನ ಗೊಬ್ಬರ, ಈ ಒಂದು ಗೊಬ್ಬರ ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ, ಗೊಬ್ಬರವಾಗಿ ಸಹ ಕೆಲಸ ಮಾಡ್ತಾ ಇದೆ. ಇದು ರೈತರಿಗೆ ಪ್ಲಸ್ ಪಾಯಿಂಟ್. ಕಂಪನಿ ಹೆಸರು ಬಂದ್ಬಿಟ್ಟು ವಿವಾಮಾರ್ಟ್ ಎಂಟರ್ಪ್ರೈಸಸ್ ಅಂತ ಹೇಳಿ, ಕಿಸಾನ್ ಕಿಂಗ್ ಅಂತೇಳಿ ನಮ್ಮ ಉತ್ಪನ್ನದ ಹೆಸರು. ಸರ್, ಈ ಒಂದು ಉತ್ಪನ್ನಕ್ಕೆ ಇಂಟರ್ನ್ಯಾಷನಲ್ ಪೇಟೆಂಟೆಡ್ ಆಗಿದೆ. ಈ ಇಂಟರ್ನ್ಯಾಷನಲ್ ಪೇಟೆಂಟೆಡ್ ಕೊಟ್ಟಿರುವುದು ICAR ಇಂದ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇಂದ ಕೊಟ್ಟಿರುವಂತ ಒಂದು ಪ್ರಾಡಕ್ಟ್ ಆಗಿದೆ. ಇದರಲ್ಲಿ ನೋಡಿ NPK ಒಂದೇ ಬಾಟ್ಲಲ್ಲಿ ಇದೆ. ಇಂಡಿಯಾದಲ್ಲಿ ಮಾರ್ಕೆಟಿಂಗ್ ಅಲ್ಲ ಅಂದ್ರೆ ಯಾವುದು ಗೊಬ್ಬರದ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ NPK ಸಪರೇಟ್ ಆಗಿ ಬರ್ತಾ ಇತ್ತು, ಬೇರೆ ಬೇರೆ ಆಗಿ ಬರ್ತಾ ಇತ್ತು. ಒಂದು ಬಾಟ್ಲಿಗೆ 800,000 ರೂಪಾಯಿಗಿಂತ ಮೇಲ್ಪಟ್ಟೆ ಇತ್ತು. ಇವಾಗ NPK ಆಗಿರ್ಬೋದು, ಕ್ಯಾಲ್ಸಿಯಂ, ಮ್ಯಾಗ್ನೆಸಿಯಂ, ಜಿಂಕ್, ಬೋರನ್, ಯೂಮಿಕ್ ಆಸಿಡ್, ಅಮಿನೋ ಆಸಿಡ್, ಈ ತರ 20 ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ಒಂದೇ ಬಾಟ್ಲಲ್ಲಿ ಇದೆ. ಬೇರೆ ಕಂಪನಿಯಲ್ಲಿ ಒಂದು 8,000 ರೂಪಾಯಿ ಸಿಗುವಂತ ಐಟಮ್ ಇಲ್ಲಿ ಕೇವಲ 1,200 ರೂಪಾಯಿ ಸಿಗ್ತಾ ಇದೆ. ರೈತರಿಗೆ ಅತಿ ಕಡಿಮೆ ದರದಲ್ಲಿ ಅತ್ಯಂತ ವೇಗವಾಗಿ ಫಲಿತಾಂಶ ಕೊಡ್ತಿರುವಂತ ಒಂದು ಪ್ರಾಡಕ್ಟ್, ಸಾವಯವ ಪ್ರಾಡಕ್ಟ್. ಇದು 100ಕ್ಕೂ 100% ಇದೇನಾಗಿದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದೆ. ಇದು ರೈತರಿಗೆ ಚಿಕ್ಕ ಗಿಡಕ್ಕೆ ನಾವು ಕೊಡೋದಾದ್ರೆ 40 ದಿನದಲ್ಲಿ ರಿಸಲ್ಟ್ ನೋಡ್ಬೋದು ನಾವು. ಒಂದು 2-3 ಇಯರ್ಸ್ ಎಬೋ ಗಿಡ ಆಗೋದಾದ್ರೆ ಒಂದು 70-90 ಡೇಸ್ ಒಳಗಡೆ ರಿಸಲ್ಟ್. ಆದ್ರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೊಡ್ಡ ಗಿಡಕ್ಕೂ ಸಹ 40 ದಿನದಲ್ಲಿ ರಿಸಲ್ಟ್ ನಾವು ತೋರಿಸ್ಕೊಟ್ಟಿದ್ದೇವೆ. ಇಲ್ಲಿರುವಂತ ತೋಟ ನೋಡಿ, ಡೇವಿಡ್ ಅವರ ತೋಟದಲ್ಲಿ ನೋಡಿ 3 ವರ್ಷ 3 ತಿಂಗಳಿಗೆ ಬಂದಿರುವಂತ ಪಿಂಗಾರ. ಒಂದೊಂದು ಗಿಡದಲ್ಲಿ ಸುಮಾರು 8-6-5ಕ್ಕಿಂತ ಮೇಲ್ಪಟ್ಟು ಒಂಬಾಲೆ ಬಿಟ್ಟಿದೆ. ಅದರಲ್ಲಿ ಕಾಯಿ ಸೈಜು, ಇದು ಈ ಅಡಿಕೆದು ತಲೆ ಬಂದ್ಬಿಟ್ಟು ಸೈಗಾನ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು, ಸೈಗಾನ್ ಅಡಿಕೆ ಗಿಡದಲ್ಲಿ ಒಂದು ಪಿಂಗಾರ ಬರಬೇಕಾದ್ರೆ 4 ವರ್ಷ ಬೇಕು. ಅಂಥದ್ರಲ್ಲಿ ಇವಾಗ ಏನಾಗಿದೆ, 28 ತಿಂಗಳಿಗೆ ಪಿಂಗಾರ ಬಂದಾಗಿದೆ. 38 ತಿಂಗಳಾಯ್ತು, ಈಗ 10 ತಿಂಗಳಷ್ಟರ ಆನಂತರದ್ದು ಸೆಕೆಂಡ್ ವಿಡಿಯೋ ಆಗ್ತಾ ಇರೋದು. ಈಗ ನೋಡಿ, ಇವಾಗ ಅಡಿಕೆ ಸಹ ಆಗಿದೆ. ನೋಡಿ, ಇಲ್ಲಿರುವಂತ ಪ್ರಾಡಕ್ಟ್ ಒಂದು ಕಿಸಾನ್ ಕಿಂಗು ನಾನು ಇವರಿಗೆ ಕೊಟ್ಟಿರುವಂತದ್ದು, ಇನ್ನೊಂದು ಡೆವಲಪರ್, ಇನ್ನೊಂದು ಗ್ರೋತ್. ಇದು ಗ್ರೋತ್ಗೆ ಬೇಕಾಗಿರುವಂತ ಕೆಲಸವನ್ನು ಮಾಡುತ್ತೆ. ಇದು ಬುಡದಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ಎರೆಹುಳು ಉತ್ಪಾದನೆ ಜಾಸ್ತಿ ಮಾಡುತ್ತೆ, ವೈಟ್ ಬೇರಿನ ಪ್ರಮಾಣ ಜಾಸ್ತಿ ಮಾಡುವಂತ ಕೆಲಸ ಮಾಡುತ್ತೆ. ಇದು ಎಲ್ಲ ರೀತಿಯ ಪೋಷಕಾಂಶಗಳನ್ನು ಒದಗಿಸಿಕೊಡುವಂತ ಕೆಲಸ ಮಾಡುತ್ತೆ ಕಿಸಾನ್ ಕಿಂಗ್. ಈ ತೋಟ ನಿಜವಾಗಿ ಸರ್ ಒಂದು 4-5 ವರ್ಷದ ತೋಟ ತರ ಕಾಣ್ತಾ ಇದೆ. ಇನ್ನೊಂದೇನು ನಾವು ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ ನೋಡಿ, ಇದರ ಗಂಟು ತುಂಬಾ ಹತ್ತಿರದಲ್ಲಿ ಇದೆ. ಪ್ರತಿಯೊಂದು ಗಂಟಿಗೆ ಒಂದು ಪಿಂಗಾರ ಬೇಕಂತ ಹೇಳ್ತಾರಲ್ಲ ನೋಡಿ, ಈಗ ಕೆಲವೊಂದು ಗಿಡದಲ್ಲಿ 5ರಿಂದ 8, 6, 7 ಈ ತರ ಬರ್ತಾ ಇದೆ, ಪಿಂಗಾರಗಳು ಹೊಡಿತಾ ಇದೆ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿಯೇ ನೋಡಿ ಒಂದರಿಂದ ಒಂದಿಗೆ ನೋಡಿ, ಇಲ್ಲಿ ಇದೆ, ಇನ್ನೊಂದು ರೆಡಿ ಆಗ್ತಾ ಇದೆ. ಈ ತರ ರಿಸಲ್ಟ್ ಈ ಪ್ರಾಡಕ್ಟ್ ಇಂದ ಸಿಗ್ತಾ ಇದೆ ಸರ್. ಹಾಕುವಂತ ಕ್ರಮ ಹೇಗೆ ಅಂತ ವಿಧಾನ. ಓಕೆ ಸರ್, ಇದು ಡೆವಲಪರ್ ಅಂತೇಳಿ ಪೌಡರ್ ಏನಿದೆ, ಇದು ಮೊದಲು ಒಂದು ಬಕೆಟ್ ಅಲ್ಲಿ ಒಂದು 10 ಲೀಟರ್ ನೀರಲ್ಲಿ ಇದನ್ನು ಮಿಶ್ರಣ ಮಾಡಬೇಕು. ಮೊದಲು ಒಂದು 15 ನಿಮಿಷ ಮಿಶ್ರಣ ಆದ ನಂತರ ಅದೇ ಬಕೆಟ್ಗೆ ಕಿಸಾನ್ ಕಿಂಗ್ ಮತ್ತು ಇದು ಗ್ರೋತ್ ಅನ್ನು ಹಾಕ್ಬೇಕು. ಒಂದು 5 ನಿಮಿಷ ಮಿಶ್ರಣ ಮಾಡಿದ ನಂತರ ಆ ಬಕೆಟ್ ಅಲ್ಲಿ ಇರುವಂತ ನೀರನ್ನು 200 ಲೀಟರ್ ನೀರಿಗೆ ಮಿಶ್ರಣ ಮಾಡಬೇಕು. ಒಂದು 5ರಿಂದ 10 ನಿಮಿಷ. ಆ ನಂತರ ಪ್ರತಿಯೊಂದು ಗಿಡದ ಬುಡಕ್ಕೆ ಒಂದು 5 ಇಂಚು ಬಿಟ್ಟು ಸುತ್ತಲಿಗೆ ಆಗ್ತಾ ಹೋಗ್ಬೇಕು. ಈ ತರ 1 ಲೀಟರ್
1 ಲೀಟರ್ ಸಾಕು. ಇನ್ನು 2 ಲೀಟರ್ ಕೊಟ್ಟರು 3 ಲೀಟರ್ ಕೊಟ್ಟರು ಇನ್ನು ಇದಕ್ಕಿಂತ ಜಾಸ್ತಿ ಫಸಲು ಬರುತ್ತೆ, ಚೆನ್ನಾಗಿ ರಿಸಲ್ಟ್ ಬರುತ್ತೆ. 1 ಲೀಟರ್ ಕೊಟ್ಟಾಗನೇ ಈ ರೇಂಜಿಗೆ ರಿಸಲ್ಟ್ ಬಂದಿದೆ. ಇನ್ನೊಂದು 2 ಲೀಟರ್ ಕೊಟ್ಟಾಗ ಯಾವ ರೀತಿ ರಿಸಲ್ಟ್ ಬರ್ಬೋದು, ಆದ್ರೂ ಸಹ ಅತಿ ಕಡಿಮೆ ದರದಲ್ಲಿ ರೈತರ ಮನೆ ಬಾಗಿಲಿಗೆ ಡೋರ್ ಡೆಲಿವರಿ ನಾವು ಕೊಡ್ತಾ ಇದ್ದೇವೆ ಸರ್. ಕೊಡ್ತಾ ಇದ್ದೀರಿ? ಅಂದ್ರೆ ಈಗ ಅನೇಕ ಮಂದಿ ಬೇರೆ ಬೇರೆ ಬಗೆಯ ಗೊಬ್ಬರಗಳನ್ನ ಬಳಕೆ ಮಾಡ್ತಾರೆ. ಈಗ ನಾವು ನಾರ್ಮಲ್ ಆಗಿ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಕಂಪೇರ್ ಮಾಡಿದ್ರೆ ಬೆಲೆಯ ವೈಸ್ ಇದೆಷ್ಟು ಹೇಗೆ ಬರ್ತದೆ? ಅಂದ್ರೆ ನಾವು ಕಂಪೇರ್ ಮಾಡುವಾಗ ಒಂದ್ಸಲ ಯಾವ್ದಾದ್ರು ಒಬ್ಬ ಅಡಿಕೆ ರೈತ ಒಂದ್ಸಲ ಗೊಬ್ಬರ ಹಾಕುವಾಗ ಒಂದು 80 ರಿಂದ 100 ರೂಪಾಯಿ ಖರ್ಚು ಮಾಡ್ತಾರೆ ಒನ್ ಟೈಮ್ಗೆ. ಆದ್ರೆ ನಮ್ ಗೊಬ್ಬರ ಏನಿದೆ ವರ್ಷದಲ್ಲಿ 3 ಸಲ ಹಾಕುವಾಗ 60 ರೂಪಾಯಿ ಖರ್ಚು ಬರುದು ಅಷ್ಟೇ. ವರ್ಷದಲ್ಲಿ 3 ಸಲ ಹಾಕುವಾಗ 60 ರೂಪಾಯಿ ಅತಿ ಕಡಿಮೆ ದರದಲ್ಲಿ ರೈತರಿಗೆ ಕೈಗೆಟುಕುವಂತ ದರದಲ್ಲಿ ಈ ಗೊಬ್ಬರ ಸಿಗ್ತಾ ಇದೆ ಸರ್. ಈ ಒಂದು ಕಿಸಾನ್ ಕಿಂಗ್ ಮತ್ತು ಡೆವಲಪರ್ ಗ್ರೋತ್ ಏನಿದೆ 2 ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಸಮ. 2 ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಸಮ ಇದೊಂದು. ಯಾಕೆಂದ್ರೆ ಇದು 3ರಲ್ಲಿ ಸೇರಿ 36 ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಅದರ ವಿಚಾರದಲ್ಲಿ ನಾವು ಒಂದು ವಿಡಿಯೋ ಬಿಡ್ತೇವೆ, ಯಾವ ರೀತಿಯಲ್ಲಿ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ, ಯಾವುದಕ್ಕೆಲ್ಲ ಇದು ಕೆಲಸ ನಡೆಯುತ್ತದೆ ಅಂತೇಳಿ ಒಂದು ವಿಚಾರದಲ್ಲಿ ಒಂದು ವಿಡಿಯೋ ಬಿಡ್ತೇವೆ ಸರ್. ಕೊಡ್ತೇವೆ ನಿಮಗೆ ರೈತರಿಗೆ ಮಾಹಿತಿ ಕೊಡುವಂಥದ್ದು. ಸರಿ, ಈಗ ಇದರಲ್ಲಿ ಸೈಡ್ ಎಫೆಕ್ಟ್ ಏನಾದ್ರೂ ಇದೆಯಾ? ಅಂದ್ರೆ ಬೇರೆ ಗೊಬ್ಬರಗಳನ್ನು ನಾವು ಜಾಸ್ತಿ ಹಾಕಿದ್ರೆ ಒಂದಷ್ಟು ಅಡ್ಡ ಪರಿಣಾಮಗಳಾಗ್ತದೆ. ಹೌದು, ಇದರಲ್ಲಿ ಅಂತದ್ದೇನಾದ್ರೂ ಆಗುತ್ತಾ ಅಂತ? ಖಂಡಿತವಾಗಿ ಈ ಕ್ವಶನ್ ತುಂಬಾ ರೈತರಿಗೆ ನಾವು ತಿಳಿಸಿಕೊಡುವಂಥದ್ದೇ. ಏಕೆಂದ್ರೆ ನಮ್ಮ ಒಂದು ಪ್ರಾಡಕ್ಟ್ ಇದು ಡೆಮೋ ತೋರಿಸ್ತೇವೆ ನಾವು. 2 ಗ್ಲಾಸ್ ಅಲ್ಲಿ ಒಂದು ನಾವು ಬೇರೆ ಕೆಮಿಕಲ್ ಗೊಬ್ಬರ ಏನಿದೆ ಅದನ್ನು ಪೌಡರ್ ಅನ್ನು ಅದಕ್ಕೆ ಹಾಕಿ ಮಿಶ್ರಣ ಮಾಡಿ ಇಟ್ಕೊಂಡು ನಮ್ಮ ಗೊಬ್ಬರ ಏನಿದೆ ಅದನ್ನು ಸಹ ಮಿಶ್ರಣ ಮಾಡಿ ಇಟ್ಕೊಂಡು ನಾವು ಡೆಮೋ ತೋರಿಸ್ಕೊಡ್ತೇವೆ ಸರ್. ಯಾವುದೇ ರೀತಿಯ ಅಡ್ಡ ಪರಿಣಾಮ ನಮ್ಮ ಪ್ರಾಡಕ್ಟ್ ಅಲ್ಲಿ ಇಲ್ಲ. ರಿಸಲ್ಟ್ ಅಂದ್ರೆ ಪ್ಯೂರ್ಲಿ 100ಕ್ಕೂ 100ರಷ್ಟು ಸಾವಯವ ಉತ್ಪನ್ನವಾಗಿದೆ ಇದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ ಸರ್. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನಾಗುದಿಲ್ಲ. ಇಲ್ಲ ಹೆಚ್ಚು ಕಡಿಮೆ ಅಂತ ವಿಚಾರಣೆ ಬರುವುದಿಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಕೊಟ್ಟಿರುವಂತದ್ದು ಇದರಲ್ಲಿ ಬೈಬ್ಯಾಕ್ ಪಾಲಿಸಿ ಇದೆ, ಮನಿ ಬ್ಯಾಕ್ ಗ್ಯಾರಂಟಿ ಅಂತೇಳಿ. ಇಂಡಿಯಾದಲ್ಲಿ ಇಲ್ಲಿ ತನಕ ಯಾವುದೇ ಗೊಬ್ಬರದವರು ಮೈಬ್ಯಾಕ್ ಪಾಲಿಸಿಯಲ್ಲಿ ಮಾತಾಡಿಲ್ಲ, ಗೊಬ್ಬರದ ಗ್ಯಾರಂಟಿ ವಿಚಾರದಲ್ಲಿ ಮಾತಾಡಿಲ್ಲ. ಬಟ್ ಕಂಪನಿ ಅತ್ಯಂತ ಸೂಕ್ಷ್ಮವಾಗಿ ರಿಸರ್ಚ್ ಮಾಡಿದ ನಂತರ ಇದನ್ನು ಮಾರ್ಕೆಟ್ಗೆ ಬಿಟ್ಟಿರುವಂತ ಉತ್ಪನ್ನವಾಗಿದೆ. ರೈತರು ಎಲ್ಲ ಕಡೆ ಕರ್ನಾಟಕದ ಪ್ರತಿಯೊಂದು 20 ಜಿಲ್ಲೆಯಲ್ಲಿ ಈ ಪ್ರಾಡಕ್ಟ್ ಫ್ರಾಂಚೈಸಿ ಓಪನ್ ಆಗಿದೆ. ಪ್ರತಿಯೊಂದು ಕಡೆನೂ ರೈತರು ತುಂಬ ಜಾಸ್ತಿ ಇದನ್ನು ಖರೀದಿ ಮಾಡ್ತಾ ಇದ್ದಾರೆ ಸರ್. ಟೊಮೆಟೊಕ್ಕಾಗಿರ್ಬೋದು, ತರಕಾರಿಗಾಗಿರ್ಬೋದು, ಫ್ರೂಟ್ಸಿಗಾಗಿರ್ಬೋದು, ವಾಣಿಜ್ಯ ಬೆಲೆಗೆ, ಅಡಿಕೆ, ತೆಂಗಿಗೆ ಈ ಥರ ಎಲ್ಲ ಖರೀದಿ ಮಾಡ್ತಾ ಇದ್ದಾರೆ ಸರ್. ಸೊ ಅಂದ್ರೆ ಒಮ್ಮೆ ಬಳಕೆ ಮಾಡಿದವರು ಮತ್ತೆ ಅದನ್ನ ಅಂದ್ರೆ ಕಂಟಿನ್ಯೂ ಆಗಿ ಅವರಿಗೆ ನಂಬರ್ 1 ಹೇಳ್ತಾ ಇಲ್ಲ ಸರ್. ರೈತರಿಗೆ ಓನ್ಲಿ 1 ಆಗ್ತಾ ಇದೆ ಈಗ ಗೊಬ್ಬರ. ನಂಬರ್ 1 ಹೇಳ್ತಾ ಇಲ್ಲ, ಓನ್ಲಿ 1. ಅಂದ್ರೆ ರೈತರಿಗೆ ಚಾಯ್ಸ್ ಇದೇ ಒಂದು, ಕಿಸಾನ್ ಕಿಂಗೆ ಸಾಕಂತ ಹೇಳುವಂಥ ಮಟ್ಟಕ್ಕೆ ಕರ್ನಾಟಕದಲ್ಲಿ ಈಗ ಪಬ್ಲಿಸಿಟಿ ಆಗಿದೆ. ರೈತರಿಗೆ ಖುಷಿ ಪಟ್ಟಿದ್ದಾರೆ ಈ ಪ್ರಾಡಕ್ಟ್ ವಿಚಾರದಲ್ಲಿ. ಸೊ ಈಗ ನಮ್ಮ ಕರಾವಳಿ ಭಾಗದಲ್ಲಿ ಹೇಗೆ ತಗೊಳ್ಳುವಂಥದ್ದು? ಈಗ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಭಾಗದಲ್ಲಿ ತಗೊಳ್ಬೇಕು ಅಂತ ಆದ್ರೆ ಅಥವಾ ಅದರ ಡೆಮೋ ನೋಡಬೇಕು, ನಾವೊಮ್ಮೆ ಪ್ರಯೋಗ ಮಾಡಿ ನೋಡಬೇಕು ಅಂತಾದ್ರೆ ಹೇಗೆ ವ್ಯವಸ್ಥೆ? ಇವಾಗ ಸದ್ಯಕ್ಕೆ ನೆಲ್ಯಾಡಿಯಲ್ಲಿ ಪವಿತ್ರ ವಿವೋಮಾರ್ಟ್ ಅಂತೇಳಿ ಒಂದು ಔಟ್ಲೆಟ್ ಓಪನ್ ಆಗಿದೆ, ಇತ್ತೀಚೆಗೆ ಓಪನ್ ಮಾಡಿರುವಂತದ್ದು. ಸದ್ಯದಲ್ಲಿ ಇನ್ನು ಪುತ್ತೂರಲ್ಲಿ ಜಗದಾಂಬ ಎಂಟರ್ಪ್ರೈಸಸ್ ಅಂತೇಳಿ ಓಪನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಅವರ ಮುಖಾಂತರ ಸುಳ್ಯದಲ್ಲಿ ಓಪನ್ ಮಾಡುವಂತಹ ಪ್ಲಾನಿಂಗ್ ಅಲ್ಲಿ ಇದ್ದೇವೆ. ಈಗ ಸದ್ಯಕ್ಕೆ ನಾವು ಒಂದು 2 years ಇಂದ ಬೇಸ್ ರೆಡಿ ಆಗ್ಬೇಕಿತ್ತು, ರೈತರಿಗೆ ನಾವು ರಿಸಲ್ಟ್ ತೋರಿಸುವಂತದ್ದು ಕೆಲಸ ಆಗ್ಬೇಕಿತ್ತು. ಪ್ರತಿಯೊಂದು ಏರಿಯಾದಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ ಒಂದು 5-10 ಮಂದಿ ರೈತರನ್ನು ನಾವು ಸಂಪರ್ಕ ಮಾಡಿ ಅವರಿಗೆ ಗೊಬ್ಬರ ಕೊಟ್ಟು ಪ್ರತಿಯೊಂದು ಊರಿದ್ದು ವಿಡಿಯೋವನ್ನು ಈಗ ನಿಮ್ಮ ಕೈಗೆ ಕೊಟ್ಟಿದ್ದೇವೆ ಸರ್. ಅದೇ ರೀತಿ ಇನ್ನು ನಮ್ಮ ಮುಂದಿನ ಉದ್ದೇಶ ಏನಂತ ಹೇಳಿದ್ರೆ ಔಟ್ಲೆಟ್ ಮಾಡುವಂಥದ್ದು, ಗೊಬ್ಬರದ ಅಂಗಡಿ ಮಾಡುವಂಥದ್ದು ಕೆಲಸ ನಡೀತಾ ಇದೆ. ಅದು ಒಂದೆರಡು ತಿಂಗಳಲ್ಲಿ ನಿಮ್ಮ ಒಂದೊಂದು ತಾಲೂಕಲ್ಲಿ ಒಂದೊಂದು ಫ್ರಾಂಚೈಸ್ ಬಂದ್ಬಿಡುತ್ತೆ ಸರ್. ಅಂದ್ರೆ ಈಗ ರೈತರಿಗೆ ಒಂದು ಸಂಶಯ ಬರುತ್ತೆ, ಅಂದ್ರೆ ಇದನ್ನ ಕೇವಲ ನಾವು ಬೆಳೆಯುವಂತ ಅಥವಾ ಈಗ ಗಿಡಗಳಿಗೆ ಮಾತ್ರ ಹಾಕಬೇಕು ಅಥವಾ ಬೆಳೆದು ದೊಡ್ಡದಾದಂತ ಮರಗಳಿಗೆ ಕೂಡ ಇದನ್ನ ಹಾಕಬಹುದಾ? ಅದಕ್ಕೆ ಪ್ರಮಾಣ ಹೇಗಿರುತ್ತೆ ಅಂತ? ಖಂಡಿತವಾಗಿ ಇದೊಂದು ಇದು ಚಿಕ್ಕ ಗಿಡ ನಟ್ಟು 15 ದಿನದ ನಂತರ ಒಂದು ನಾವು ಕೊಡುವಂಥದ್ದು ಗೊಬ್ಬರ. ಇದು 35-40 ವರ್ಷದ 50 ವರ್ಷದ ಗಿಡಕ್ಕೂ ಸಹ ಕೊಟ್ಟಿದ್ದೇವೆ ಸರ್. ಯಾವುದೇ ರೀತಿಯ ಇದು ವರ್ಷದ ಏನು ಕಂಪ್ಯಾರಿಸನ್ ಏನಿಲ್ಲ, ಇಂಥದೇ ಗಿಡಕ್ಕೆ ಕೊಡಬೇಕು ಈ ತರನೇ ಕೊಡ್ಬೇಕೇನಿಲ್ಲ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೊಡದ ಕಾರಣ ಇದು ಎಲ್ಲಾ ರೀತಿಯ ಗಿಡಕ್ಕೆ ಸಹ ಹಾಕ್ಬಹುದು ಸರ್. ಈಗ ಕೆಲವೊಂದು ಕಡೆಗಳಲ್ಲಿ ಬಹಳಷ್ಟು ವರ್ಷಗಳಿಂದ ರೋಗ ಬಾಧೆಗಳಿಂದ ಗಿಡಗಳು ಹಾಳಾಗಿ ಹೋಗಿದೆ. ಅಂತ ಗಿಡಗಳನ್ನ ನಿಮ್ಗೆ ಇದರಿಂದ ಮೂಲಕ ಸರಿಪಡಿಸೋದಕ್ಕೆ ಆಗುತ್ತಾ ಅಂತ ನೋಡಿ. ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೀನಿ. ಬಿಫೋರ್ ಹೇಗಿತ್ತು ಅಂದ್ರೆ 11 ತಿಂಗಳಿಗೆ 1 ಅಡಿ ಇತ್ತು. ಅದು ಆಲ್ಮೋಸ್ಟ್ ಒಂದು 80% ಸತ್ತೋಗುವ ಮಟ್ಟದಲ್ಲಿ ಇತ್ತು. ಎಲೆಚುಕ್ಕಿ ರೋಗ, ಹಳದಿ ರೋಗ, ಕುಂಟು ಸಿರಿ, ಬೇರು ಹುಲ್ಲೆಲ್ಲ ಇತ್ತು. ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡು ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಕೊಡುವ ದಿನ. ನೋಡಿ ಇಂಥವರ ತೋಟದಲ್ಲಿ ಇದ್ದೇನೆ, ಈ ತರ ಗಿಡ ಇದೆ,
ನೋಡೋಣ ಎಷ್ಟು ದಿನದಲ್ಲಿ ರಿಸಲ್ಟ್ ಬರುತ್ತೆ ಅಂತೇಳಿ. ಆ ಒಂದು ತೋಟದ್ದು ವಿಡಿಯೋ ನೆಕ್ಸ್ಟ್ ಒಂದು ಅಪ್ಲೋಡ್ ಮಾಡಿದ್ದೆ, 40 ದಿನದಲ್ಲಿ ಅದು ರಿಸಲ್ಟ್ ಬಂದಿದೆ. ಅದೇ ರೀತಿ ಯಾವುದಾದ್ರೂ ಒಂದು ತೋಟ ಇದ್ದರೆ ನಾವು ಅಲ್ಲಿಗೆ ಬಂದು ಅದನ್ನು ಮೊದಲು ವಿಡಿಯೋ ಮಾಡಿ ಆನಂತರ ನಮ್ಮ ಉತ್ಪನ್ನ ಕೊಟ್ಟು ಅದನ್ನು ಚೆನ್ನಾಗಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಸರ್. ನಮ್ಮ ಏಜೆಂಟ್ ಅವರು ಮಾಡ್ತಾರೆ. ಅಂದ್ರೆ ಎಷ್ಟು ವರ್ಷ ರೋಗ ಬಾಧೆಯಿಂದ ತತ್ತರಿಸಿದ್ರು ಆ ಗಿಡ? ಹೌದು, ನಾವು ಅವರಿಗೆ ಯಾವ ರೀತಿಯಲ್ಲಿ ಸಜೆಷನ್ ಕೊಡ್ತೇವೆ ಅದನ್ನು ಫಾಲೋ ಅಪ್ ಮಾಡ್ಲಿಕ್ಕೆ ರೈತರು ಬದ್ಧವಾಗಿರ್ಬೇಕಾಗುತ್ತೆ. ಆ ರೀತಿ ಮಾಡಿದ್ರೆ ಖಂಡಿತವಾಗಿ ಆ ಒಂದು ತೋಟ ರಿಸಲ್ಟ್ ಖಂಡಿತವಾಗಿ ಅವ್ರ ಫಲಿತಾಂಶ ಅವರ ಕೈಗೆ ಬರುತ್ತೆ ಸರ್. ಓಕೆ, ಅಂದ್ರೆ ಇದು ಸಂಪೂರ್ಣ ಸಾವಯವ ಗೊಬ್ಬರ. ಇದನ್ನ ಹಾಕಿದ್ರೆ ಬೇರೆ ಯಾವ ಗೊಬ್ಬರ ಕೂಡ ಹಾಕಬೇಕು ಅಂತ ಇಲ್ಲ? ಇಲ್ಲ, ಇದು ಗೊಬ್ಬರವೇ. ಇದು ಗೊಬ್ಬರ ಮತ್ತು ಔಷಧಿಯಾಗಿ ಕೆಲಸ ಮಾಡೋದ್ರಿಂದ ಬೇರೆ ಯಾವುದೇ ರೀತಿ ಗೊಬ್ಬರ ಹಾಕುವಂಥದ್ದು ಅಗತ್ಯತೆ ಇಲ್ಲ ಸರ್. ಓಕೆ, ಕೆಲವೊಂದು ಬಾರಿ ಕೊಳೆ ರೋಗಕ್ಕೆ ಈಗ ಮಳೆಗಾಲದಲ್ಲಿ ಔಷಧ ಸಿಂಪಡಣೆ ಮಾಡುವಂತದ್ದನ್ನು ನೋಡ್ತೇವೆ, ಅದು ಕೂಡ ಬೇಕು ಅಂತ. ನೋಡಿ, ಬುಡಕ್ಕೆ ಹಾಕುವುದು ಇದು 3. ಈ ಬುಡಕ್ಕೆ ಹಾಕುವಾಗ ಸಲ್ಫರ್ ಮತ್ತು ಬೋರಾನ್ ಮತ್ತು ಜಿಂಕ್ ಇರುವುದರಿಂದ ಸಲ್ಫರ್ ಇರುವುದರಿಂದ ಸ್ವಲ್ಪ ರೋಗ ತಡೆಗಟ್ಟುತ್ತೆ. ಆದ್ರೆ ನಮ್ಮಲ್ಲಿ ಒಂದು ಕಿಸಾನ್ ಕಿಂಗ್ ಮತ್ತು ಫೈಟರ್ ಅಂತೇಳಿ ಇದೆ. ಆ ತರ ಜಾಸ್ತಿ ಫಂಗಸ್ ಜಾಸ್ತಿ ಆದ್ರೆ ನಮ್ಮಲ್ಲಿ ಒಂದು ಸ್ಪ್ರೇ ಮಾಡುವಂತ ಒಂದು ವಿಧಾನ ಇದೆ. ಅದು ನಾವು ಅಪ್ಲೈ ಮಾಡ್ಲಿಕ್ಕೆ ಹೇಳ್ತೇವೆ, ತುಂಬಾ ಜಾಸ್ತಿ ಇದ್ದಾಗ ಮಾತ್ರ. ಸ್ಪ್ರೇ ಸಿಸ್ಟಮ್ಸ್ ನಮ್ಮ ಕಂಪನಿಯಲ್ಲಿ ಇದೆ ಸರ್. ಅದು ಸಹ ಕಂಟ್ರೋಲ್ ಮಾಡುವಂಥದ್ದು ಇದೆ. ಟೋಟಲಿ ನಮ್ಮಲ್ಲಿ 9 ಪ್ರಾಡಕ್ಟ್ ಇದೆ. ನಾವು ಮಾತಾಡಿರುವಂತದ್ದು ಬರೀ 3 ಪ್ರಾಡಕ್ಟ್ ಅಲ್ಲಿ ಮಾತ್ರ. ಯಾವ ಸಮಸ್ಯೆಗೆ ಏನು ಕೊಡ್ಬೇಕಂತೇಳಿ ಇಲ್ಲಿದೆ ಸರ್. ಅದು ಸಹ ಕಡಿಮೆ ದರದಲ್ಲಿ ಇರುವಂತದ್ದು, ಯಾವುದೋ ರೀತಿಯ ಬರ್ಡನ್ ಆಗೋ ರೀತಿಯಲ್ಲಿ ಇಲ್ಲ ಸರ್. ಯಾವುದೇ ಒಂದು ಕೃಷಿ ಮಾಡುವಾಗ ಒಂದು ಕೃಷಿ ಗಿಡಕ್ಕೆ ಮುಖ್ಯವಾಗಿ 16 ಪೋಷಕಾಂಶಗಳನ್ನ ನಾವು ಹೊರಗಿನಿಂದ ಕೊಡಲೇಬೇಕು. ಇನ್ನುಳಿದ ಕೆಲವೊಂದು ಪೋಷಕಾಂಶಗಳನ್ನ ನೀರು, ಗಾಳಿ ಮತ್ತು ಭೂಮಿಯಿಂದ ಗಿಡಗಳು ಹೀರಿಕೊಳ್ಳುತ್ತವೆ. ವಿವಾ ಕಿಸಾನ್ ಶ್ರೇಣಿಯ ಗೊಬ್ಬರದಲ್ಲಿ ಒಂದು ಗಿಡಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಸುಲಭದಲ್ಲೇ ದೊರೆಯುತ್ತವೆ. 3 ಉತ್ಪನ್ನಗಳನ್ನು ಒಟ್ಟು ಪರಿಗಣಿಸಿದಾಗ ಇವುಗಳಲ್ಲಿ ಮೂಲಭೂತ ಪೋಷಕಾಂಶಗಳಾದ NPK, ಸೆಕೆಂಡರಿ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಸೂಕ್ಷ್ಮ ಪೋಷಕಾಂಶಗಳಾದ ಮ್ಯಾಂಗನೀಸ್, ಕಾಪರ್, ಜಿಂಕ್, ಕಬ್ಬಿಣ, ಬೋರಾನ್, ಮೊಲಿಬ್ಡಿನಂನ ಜೊತೆಗೆ ಬೆಳವಣಿಗೆಗೆ ಪೂರಕವಾದ ಸೈಟೋಕಿನಿನ್ಸ್ ಹಾರ್ಮೋನ್, ಗಿಬರ್ಲಿಕ್ ಆಸಿಡ್, ಅಮಿನೋ ಆಸಿಡ್ ಮುಂತಾದ 32 ಪೋಷಕಾಂಶಗಳಿವೆ. ಇದರಿಂದಾಗಿ ಭೂಮಿಯು ಫಲವತ್ತತೆಯನ್ನು ಹೊಂದಿ ಬೆಳೆಗಳು ಚೆನ್ನಾಗಿ ಬೆಳೆದು ಕಡಿಮೆ ಖರ್ಚಿನೊಂದಿಗೆ ಗುಣಮಟ್ಟದ ಅಧಿಕ ಫಸಲನ್ನು ನೀಡುತ್ತದೆ. ಗಿಡಗಳಿಗೆ, ಮಣ್ಣಿಗೆ, ಪರಿಸರಕ್ಕೆ, ಎರೆಹುಳು ಮತ್ತು ಸೂಕ್ಷ್ಮ ಜೀವಾಣುಗಳ ಬೆಳವಣಿಗೆಗೆ ಪೂರಕವಾಗಿ ಸಹಾಯ ಮಾಡಬಲ್ಲ ವಿವಾ ಕಿಸಾನ್ ಕಿಂಗ್, ವಿವಾ ಕಿಸಾನ್ ಗ್ರೋತ್ ಮತ್ತು ವಿವಾ ಕಿಸಾನ್ ಡೆವಲಪರ್ ಎನ್ನುವ ಉತ್ಪನ್ನಗಳು ಗೊಬ್ಬರದ ಜೊತೆಗೆ ಔಷಧಿಯಾಗಿ ಕೂಡ ಕೆಲಸ ಮಾಡ್ತಾ ಇದೆ. ವರ್ಷದಲ್ಲಿ 3 ಬಾರಿಯಷ್ಟೇ ಇವುಗಳನ್ನು ಕೊಡಬೇಕಿದ್ದು, 1 ವರ್ಷಕ್ಕೆ 1 ಅಡಿಕೆ ಮರ ಅಥವಾ 1 ಅಡಿಕೆ ಸಸಿಗೆ ವರ್ಷಕ್ಕೆ ತಗುಲುವ ಖರ್ಚು ಕೇವಲ 45 ರಿಂದ 50 ರೂಪಾಯಿಗಳು. ಈಗಾಗಲೇ ಬಳಕೆ ಮಾಡಿದ ಕೃಷಿಕರ ಭೂಮಿಯಲ್ಲಿ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ಅಡಿಕೆ ಬೆಳೆಗಾರರ ದೀರ್ಘಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಲಭಿಸಿದೆ. ಎರಡು ವರ್ಷದಿಂದ ನಾವು ಈ ಮರದೇ ಆಗ್ತಾ ಇತ್ತು, ನಾವು ಆಗ್ತಾ ಇದ್ದೀವಿ. ಹೇಗಿದೆ? ತೊಂದರೆ ಇಲ್ಲ, ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ. ಅಂದ್ರೆ ಮುಂಚೆ ಯಾವ ತರ ಇತ್ತು, ಏನು ಸಮಸ್ಯೆ ಇತ್ತು ನಿಮಗೆ? ಹಾಕಲಿಕ್ಕೆ ಕಾರಣ ಮೊದಲು ಮಂಜುಳು ಕಾಡ್ರು ಇತ್ತು, ಬೆಳೆ ಹಳದಿ ಆಗ್ತಿತ್ತು ಮತ್ತು ಗುಂಡಿ ಸಿರಿ ಬರ್ತಾ ಇತ್ತು, ಹಾಗೆಲ್ಲ ಪ್ರಾಬ್ಲಮ್ ಇತ್ತು. ಅದೆಷ್ಟು ಕಪ್ಪು ಬರಲಿಲ್ಲ, ಹಾಗೇನೆ ಅದಕ್ಕಾಗಿ ನಾವು ಇವರು ಹೇಳಿದ್ರು ಈಗೇನೆ ಮಾಡಿ ಅಂತ ಟೆಸ್ಟ್ ಮಾಡಿ ನೋಡಿದ್ವಿ ನಾವು. ಅದರಲ್ಲಿ ರಿಸಲ್ಟ್ ಬಂದಿದೆ. 3 ವರ್ಷ 3 ತಿಂಗಳಾಗಿದೆ, ಇಷ್ಟೆಲ್ಲ ಬಿಟ್ಟಿದೆ. ಎಷ್ಟು ಬಂದಿದೆ? ಇಷ್ಟು. ಓಕೆ, ನೀವು ಮುಂಚೆ ಯಾವುದಾದ್ರೂ ಗೊಬ್ಬರ ಬಳಕೆ ಮಾಡ್ತಾ? ನಾವು ಹಾಕೋದು ಇದು ಇದೇ, ಸ್ವಲ್ಪ ಹಟ್ಟಿ ಗೊಬ್ಬರ ಹಾಕೋದು, ಸ್ವಲ್ಪ ಆಡಿನ ಗೊಬ್ಬರ ಅದೇ ಹಾಕೋದು. ಗೌರ್ಮೆಂಟ್ ಗೊಬ್ಬರ ಹಾಕಲೇ ಇಲ್ಲ, ಹಾಕೋದು ಇಲ್ಲ. ಬೇರೆ ರಾಸಾಯನಿಕ ಗೊಬ್ಬರ ಯಾವುದು ಹಾಕಲೇ ಇಲ್ಲ, ಹಾಕಿರಲಿಲ್ಲ. ಓಕೆ, ರೈತರು ಚೆಕ್ ಮಾಡ್ಬೋದು. ಎಸ್, ಫಿಂಗರ್ ಬರೋದಕ್ಕೆ ಮೊದಲೇ ಅವರಿಗೆ ಇದು ರಿಪೋರ್ಟ್ ಮಾಡಿದ್ದಾರೆ. ಓಕೆ, ಅದಕ್ಕೆ ಮೊದಲೇ ನಾವು ಫಸ್ಟ್ಲಿ ಹಾಕಿದ 1-2 ತಿಂಗಳು ಕಳೆದ ಮೇಲೆ ಆವಾಗಲೇ ಶುರು ಆಯಿತು. ಆವಾಗಲೇ ಗೊತ್ತಾಯಿತು, ವ್ಯತ್ಯಾಸ ಗೊತ್ತಾಗುತ್ತದೆ. ಕಾಯಿಯ ಗಾತ್ರ ಎಲ್ಲ ಹೇಗಿದೆ ಅನ್ನುವಂಥದ್ದು ಈಗ, ಅಂದ್ರೆ ಈಗ ಹೊಸ ಗಿಡ ಹೊಸದಾಗಿ ಬರ್ಬೇಕಷ್ಟೇ. ನೀವು ನೋಡಿದ ಹಾಗೆ ನೋಡಿದಾಗ ಲೆಕ್ಕದಲ್ಲಿ 4 ವರ್ಷದ ಮೇಲೆ ಫಸಲು ಬಿಡಬೇಕಿತ್ತು, ನಂತರ ಬರಬೇಕಿತ್ತು. ನಾವು ಈ ಮರದು ಹಾಕಿದ ಮೇಲೆ ಬೇಗನೆ ಆಗಿತ್ತು, ತೊಂದರೆ ಇಲ್ಲ, ಚೆನ್ನಾಗಿ ಬರ್ತಾ ಇದೆ, ದೊಡ್ಡದಾಯ್ತು ಈಗ, ತೊಂದರೆ ಇಲ್ಲ. ನೋಡ್ಬೋದು, ಇದು ಕಾಯಿ ಏನಿದೆ ಅಡಿಕೆ ಕಾಯಿಯ ಗಾತ್ರವನ್ನು ನೋಡಬಹುದು.
ಬಹಳಷ್ಟು ದೊಡ್ಡದಾಗಿ ಬಂದಿದೆ ಅನ್ನುವಂಥದ್ದು ಕೂಡ ಈ ಒಂದು ಉತ್ಪನ್ನದ ಒಂದು ಹಿರಿಮೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು. ಇನ್ನು ಹಿಂಗಾರ ಉದುರುವಂಥದ್ದು, ಅದು ಸುಟ್ಟು ಹೋಗುವಂಥದ್ದೆಲ್ಲ ಸಮಸ್ಯೆಗಳಿರ್ತದೆ, ಅಂಥದ್ದೇನಾದ್ರೂ ಬಂದಿದೆ ನಿಮಗೆ? ಏನಿಲ್ಲ, ಏನಾಗಲಿಲ್ಲ. ಕ್ಲೈಮೇಟ್ ಚೇಂಜ್ ಅಲ್ಲಿ ಉದುರುತ್ತದೆ, ಅಂದು ನಮ್ಮ ಈ ಮರದ ಹಾಕಿದ ಮೇಲೆ ಉದುರೋದಿಲ್ಲ, ಏನಿಲ್ಲ, ಕರಿಂಚದು ಯಾವುದೂ ಇಲ್ಲಿ ಪ್ರಶ್ನೆ ಇಲ್ಲ, ಕರೆಕ್ಟ್. ಈಗ ಇನ್ನೊಂದು ತೋಟದಲ್ಲಿ ನಾನಿದ್ದೇನೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಕೆಂಪಗೋಡಿ ಎನ್ನುವಂತ ಒಂದು ಜಾಗ. ಇಲ್ಲಿ ಕೂಡ ಈ ಸಮಸ್ಯೆ ನಿವಾರಣೆಯಾಗಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಈ ಜಾಗದ ಮಾಲಕರಾಗಿರುವಂತಹ ಜಗದೀಶ್ ಪೂಜಾರಿ ಕೆಂಪಗೋಡಿ ಅವರು ಕೊಟ್ಟಿರುವಂತದ್ದು. ನೀವು ಎಷ್ಟು ಸಮಯದಿಂದ ಇದನ್ನು ಬಳಕೆ ಮಾಡ್ತಾ ಇದ್ದೀರಿ? ನಾನು ಒಂದು 8 ತಿಂಗಳಿಂದ. ಅಂದರೆ ಕಳೆದ ಬಾರಿ ನಾನು ಕೊಯ್ಲಿನ ನಡುವಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. 2 ಸಲ ಕೊಟ್ಟಿದ್ದೇನೆ ಬುಡಕ್ಕೆ. ಫಸ್ಟ್ ಸ್ಟಾರ್ಟಿಂಗ್ ನಮ್ಮಲ್ಲಿ ಎಲೆಚುಕ್ಕಿ ರೋಗ ಇತ್ತು ಮತ್ತು ಹಳದಿ ರೋಗ ಇತ್ತು. ಗಿಡ ಹಳದಿ ಆಗುವಂಥದ್ದು, ಯಾವುದೇ ನೀರು ಜಾಸ್ತಿ ಕೊಟ್ಟರು ಅದೇ ಥರ ಇರ್ತಿತ್ತು. ಮತ್ತೊಂದು ನಲ್ಲಿ ಉದುರುವಂಥದ್ದು, ಹರಳು ಉದುರುವಂಥ ಸಮಸ್ಯೆ ಇತ್ತು, ಮುಂಡು ಸಿರಿ ಸಮಸ್ಯೆ ಇತ್ತು. ಈಗ ಎಲ್ಲ ಸಾಧಾರಣ ಎಲ್ಲವೂ ಕಡಿಮೆಯಾಗಿದೆ. ರೋಗ ಬಾಧೆಯು ಕಡಿಮೆ ಆಗಿದೆ. ಅಂದರೆ ಮುಂಚೆ ಬಹಳಷ್ಟು ನಷ್ಟ ಆಗ್ತಾ ಇತ್ತು ನಿಮಗೆ? ಹೌದು, ಭಾರಿ ನಷ್ಟ ಇತ್ತು. ಫಸಲಲ್ಲಿ ಭಾರಿ ಕಡಿಮೆ ಇತ್ತು, ಹಾಕಿದಷ್ಟು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ಅದರ ನಂತರ ಈಗ ಚೇಂಜ್ ಆಗಿದೆ. ನೀವು ನೋಡಿದಾಗ ಏನೆಲ್ಲ ಮುಖ್ಯವಾಗಿ ಆಗಿರುವಂಥ ಚೇಂಜ್? ಒಂದು ಹಳದಿ ಆಗುವಂಥದ್ದು, ಒಂದು ಸಾಧಾರಣ ಒಂದು ಈ ಭಾಗದಲ್ಲಿ ಪೂರ್ತಿ ಹಳದಿ ಆಗ್ತಾ ಇತ್ತು, ಒಂದು ಹಸಿರಾಗಿದೆ. ಒಂದು ಮುಂಡು ಸಿರಿ ಬಂದು ತುಂಬ ಗಿಡಕ್ಕೆ ಹಾನಿಯಾಗಿದೆ, ಅದು ಸರಿಯಾಗಿದೆ. 2 ಗಿಡ ಹೋಗಿದೆ ನೋಡಿ, ಅಲ್ಲಿ ಮುಂಡು ಸಿರಿ ಬಂದಿರುವಂಥದ್ದು ಅದು ಕರೆಕ್ಟ್ ಆಗಿದೆ, ಅದು ಸಿರಿ ಬಂದಿದೆ. ಅದು ಹಿಂಗಾರ ಕರಟುವಂಥದ್ದು ಕಡಿಮೆ ಆಗಿದೆ, ಹರಳು ಉದುರುವಂಥದ್ದು ಕಡಿಮೆ ಆಗಿದೆ. ಎಲೆಚುಕ್ಕಿ ರೋಗ ಈಗ ಇಲ್ಲ, 0. ಸ್ಟಾರ್ಟಿಂಗ್ ಒಂದ್ಸಲ ಕೊಟ್ಟಲ್ಲಿ ರಿಸಲ್ಟ್ ಬಂದಿದೆ ನನಗೆ, ಒಂದ್ಸಲ ಕೊಟ್ಟಲ್ಲಿ ರಿಸಲ್ಟ್ ಬಂದಿದೆ. ಈಗ 3ನೇ ಸಲ ನಾನು ಜೂನಿಗೆ ಹಾಕ್ತಾ ಇದ್ದೇನೆ. ಕಿಸಾನ್ ಗ್ರೋತ್, ಕಿಸಾನ್ ಡೆವಲಪರ್, ಕಿಸಾನ್ ಕಿಂಗ್ 3 ಕೂಡ ಉಪಯೋಗ ಮಾಡ್ತಾ ಇದ್ದೇನೆ. ನಾನೊಂದು ಇದೇ ತೋಟದ ಪರಿಚಯ ಮತ್ತು ಇರುವಂಥದ್ದು ಒಂದು 30 ಕಡೆ ಕೊಟ್ಟಿದ್ದೇನೆ. 30 ಕಡೆ ನಾವು ಕೊಟ್ಟಿದ್ದೇವೆ. ಇವತ್ತು ನಾನೊಂದು ನಿಮಗೆ ವಿಶೇಷವಾದಂತಹ ಫಲಿತಾಂಶ ಸಿಕ್ಕಿದಂತಹ ಒಂದು ವಿಚಾರವನ್ನು ನಿಮ್ಮ ಮುಂದಿಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನನ್ನ ತೋಟಕ್ಕೆ ಎಲೆಚುಕ್ಕಿ ರೋಗ ಆರಂಭವಾಗಿ ಸಾಮಾನ್ಯವಾಗಿ 1 ವರ್ಷದ ಹಿಂದಿನಿಂದ ನಾನು ಅದನ್ನು ಗುರುತಿಸಿದೆ. ನೋಡಿ, ಈ ಗಿಡ ಏನಿದೆ, ಈ ಗಿಡ ಎಲೆಚುಕ್ಕಿ ರೋಗದಿಂದ ನಾನು ಆಸೆ ಬಿಟ್ಟವ. ಇಡೀ ತೋಟದಲ್ಲಿ ಈ ರೀತಿಯ ಎಲೆಚುಕ್ಕಿ ರೋಗಗಳು ಇತ್ತು. ಈ ಸೋಗೆಯಲ್ಲಿ ಎಲೆಚುಕ್ಕಿ ರೋಗ ಕಾಣ್ತಾ ಇದೆ, ಅದು ನನಗೆ ಬಹಳ ದುಃಖವನ್ನು ಕೊಟ್ಟಿದೆ. ಆದರೆ ಏನು ನನ್ನ ಕೈಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ವಿವಾ ಕಿಸಾನ್ ಕಿಂಗ್ ಅನ್ನುವಂಥದ್ದು, ಇದರ ಜೊತೆಯಲ್ಲಿ ವಿವಾ ಕಿಸಾನ್ ಗ್ರೋತ್ ಮತ್ತು ವಿವಾ ಕಿಸಾನ್ ಡೆವಲಪರ್, ಇದು ಈ 3 ಔಷಧಿಗಳನ್ನು ನನಗೆ ಅಮನ್ರವರು ನನಗೆ ತಂದುಕೊಟ್ಟರು. ಈ ಎಲ್ಲದಕ್ಕೂ, ಈ 3ಕ್ಕೂ ನನ್ನ ತೋಟದಲ್ಲಿ ಇದಕ್ಕೆ ಪರಿಣಾಮ ಸಿಕ್ಕಿದೆ, ಫಲಿತಾಂಶ ಸಿಕ್ಕಿದೆ. ನಾನೊಬ್ಬ ಸಾಮಾನ್ಯ ರೈತನಾಗಿ ಎಲ್ಲ ರೈತರಿಗೆ ನನ್ನ ಕಳಕಳಿಯ ವಿನಂತಿ ಇಷ್ಟೇ, ನಾವು ಉಪಯೋಗ ಮಾಡಿ ನಮ್ಮ ಮಣ್ಣಿನಲ್ಲಿ, ನಮ್ಮ ತೋಟದಲ್ಲಿ ನಮಗೆ ಫಲಿತಾಂಶ ಸಿಕ್ಕಿದರೆ ಮಾತ್ರ ನಾವು ಇನ್ನೊಬ್ಬರಿಗೆ ಹೇಳುವ ಅನ್ನುವಂಥ ಉದ್ದೇಶದಿಂದ ನಾನಿವತ್ತು ನನ್ನ ತೋಟಕ್ಕೆ ಅವರನ್ನು ಬರಲಿಕ್ಕೆ ಮಾಡಿದ್ದೇನೆ. ಎಲ್ಲರೂ ಅವರು ತಂಡೋಪತಂಡವಾಗಿ ಬಂದರು, ಇಲ್ಲಿ ಬಂದು ನೋಡಿ ಇದನ್ನು ಎಲ್ರಿಗೂ ನೀವು ಎಲ್ಲ ವಿಚಾರವನ್ನು ಬೇರೆ ರೈತರಿಗೂ ಹೇಳಿ ಅಂತ ಹೇಳುವಂಥ ಧೈರ್ಯದಿಂದ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನನ್ನ ತೋಟಕ್ಕೆ ಯಾರೇ ಬೇಕಿದ್ದರೂ ಬನ್ನಿ. ಎಲೆಚುಕ್ಕಿ ರೋಗ, ಕುಂಟುಸಿರಿ ಮತ್ತು ಬೆಂಕಿ ರೋಗ, ಈ 3ಕ್ಕೂ ನಾನು ಇದನ್ನು ಉಪಯೋಗ ಮಾಡಿದ್ದೇನೆ, ನನಗೆ ಫಲಿತಾಂಶ ಸಿಕ್ಕಿದೆ. ಈ ಗಿಡ ಎಲೆಚುಕ್ಕಿ ರೋಗ ಬಂದಿರತಕ್ಕಂಥ ಗಿಡ ನೋಡಿ, ಈ ಸೋಗೆಯಲ್ಲಿ ಎಲೆಚುಕ್ಕಿ ರೋಗ ಕಾಣ್ತಾ ಇದೆ. ನಾವು ಔಷಧಿ ಹಾಕಿದ ನಂತರ ಅದರ ಮೇಲಿನ ಯಾವುದೇ ಸೋಗೆಯಲ್ಲಿ ಎಲೆಚುಕ್ಕಿ ರೋಗ ಬಂದಿಲ್ಲ. ಇದು ಔಷಧಿ ಮಾತ್ರ ಅಲ್ಲ, ಇದು ನಮ್ಮ ಗಿಡಗಳಿಗೆ ಗೊಬ್ಬರವಾಗಿಯೂ ಪರಿಣಾಮವನ್ನು ಕೊಟ್ಟಿದೆ. ನೀವು ಬೇರೆ ಗೊಬ್ಬರ ಹಾಕುವಂಥ ಅವಶ್ಯಕತೆ ಇಲ್ಲ, ಇದನ್ನು ಹಾಕಿದರೆ ಗೊಬ್ಬರವೂ ಇದೆ, ಔಷಧಿಯೂ ಇದೆ, ರೋಗವನ್ನು ಕಡಿಮೆ ಮಾಡುತ್ತೆ, ಗಿಡಗಳಿಗೆ ಔಷಧಿ ಇದು ಗೊಬ್ಬರವೂ ಆಗುತ್ತೆ. ಅದರಿಂದಾಗಿ ಈ ಡಬಲ್ ಬೆನಿಫಿಟ್ ಇದರಲ್ಲಿ ಬರ್ತಾ ಇದೆ. ನೋಡಿ, ಈ ಗಿಡ 1 ವರ್ಷ 10 ತಿಂಗಳಾದಂಥ ಗಿಡ. ಈ ತೋಟಕ್ಕೆ 1 ವರ್ಷ 10 ತಿಂಗಳೇ ಆದವು ಗಿಡಗಳಿಗೆ. ಹೆಚ್ಚಿನವರು ಬಂದವರು 2 ವರ್ಷ ಇನ್ನು ಮೇಲೆ 3 ವರ್ಷ ಆಯಿತಾ, 3.5 ವರ್ಷ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಬಹುಶಃ ಬರುವ ವರ್ಷ ಅದು ಖಂಡಿತ ನನಗೆ
ಹಿಂಗಾರ ಬಿಟ್ಟು ಫಲ ಕೊಡ್ಬೋದು ಅಂತ ಹೇಳುವಂತಹ ಸೂಚನೆಯನ್ನು ಕೊಟ್ಟಿದೆ. ಅದರಿಂದಾಗಿ ಒಳ್ಳೆಯ ಗೊಬ್ಬರವಾಗಿ ಅದು ಫಲಿತಾಂಶವನ್ನು ಕೊಟ್ಟಿದೆ. ಬಂಧುಗಳೇ, ಇದು ನೋಡಿ ನನ್ನ ತೋಟ ಬೆಂಕಿ ರೋಗ ಬಂದಿರತಕ್ಕಂಥದ್ದು. ಇಡೀ ತೋಟದಲ್ಲಿ ಸಾಮಾನ್ಯ ಮುಕ್ಕಾಲು ಭಾಗ ಬೆಂಕಿ ರೋಗದಿಂದ ನಾನು ಈ ತೋಟದ ಆಸೆಯನ್ನು ಸಂಪೂರ್ಣ ಬಿಟ್ಟಿದ್ದೆ. ಈ ಔಷಧಿಯನ್ನು ತಂದು ಇವರು ಭರವಸೆಯನ್ನು ಕೊಟ್ಟ ಮೇಲೆ ಈ ಔಷಧಿಯನ್ನು ಉಪಯೋಗ ಮಾಡಿದೆ. ಈಗ ಹೆಚ್ಚು ಕಮ್ಮಿ 5 ರಿಂದ 6 ತಿಂಗಳಾಯಿತು. ಹೊಸ ಸೋಗೆಗಳು, ಈ ಔಷಧಿಯನ್ನು ಯಾವತ್ತು ನಾನು ಹಾಕಿದ್ದೇನೋ ಆವತ್ತಿನಿಂದ ಹೊಸ ಸೋಗೆಗಳು ಚೆನ್ನಾಗಿ ಬರ್ತಾ ಇದೆ. ಈ ಔಷಧಿಯ ಮತ್ತೊಂದು ವಿಶೇಷ ಗುಣ ಅಂದರೆ, ಯಾವತ್ತು ನಾವು ಈ ಔಷಧಿಯನ್ನು ಉಪಯೋಗ ಮಾಡಿದ್ದೇವೋ ಅದರ ನಂತರ ಬಂದಿರತಕ್ಕಂಥ ಎಲ್ಲ ಸೋಗೆಗಳು ಉದ್ದವಾಗಿ ಗರಿಗೆದರಿ ಬರ್ತಾ ಇದೆ. ನಮಗೆ ಆ ಗರಿಗಳನ್ನು ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ. ನನ್ನ ಹೆಸರು ರಾಜೇಶ್ MS, ಕೆಯ್ಯೂರು ಗ್ರಾಮ, ಮಾಡಾವ್ ಸಂಪಾಜೆ ಮನೆ. ನಮ್ಮದು ಇದು ಮಂಗಳ ಗಿಡ, ಇದು ತೋಟ. ಇದರಲ್ಲಿ 500 ಗಿಡ ಅಡಿಕೆ ಇದೆ. ಇದು 1.5 ವರ್ಷ ಆಯಿತು ಈ ಗಿಡಗಳಿಗೆ. ನಾನು ಇದರಲ್ಲಿ ಮಂಗಳಕ್ಕೆ ಇದು ಮುಂಡುಸುರಿ ಸ್ವಲ್ಪ ಜಾಸ್ತಿ ಬರುವುದು, ಹಾಗೆ ನನಗೆ ಇದು ಆಗ್ತಾಯಿತ್ತು, ಈ ಮುಂಡುಸುರಿ ಹೀಗೆ ಬಂದರೆ ಹೇಗೆ ಆಗ್ಬೋದು ಗಿಡಗಳು ಅಂತ. ಹಾಗೆ ಒಂದು ದಿವಸ ದಂಬೆಕನ ಸದಾಶಿವರಾಯವರಲ್ಲಿಗೆ ಹೋಗುವಾಗ ಅವರು ಹೇಳಿದರು ನನಗೆ, ಗ್ಯಾರಂಟಿ ಇದನ್ನು ನೀನು ಹಾಕಬೇಕು, ನಿನ್ನ ಮುಂಡುಸಿರಿ ಎಲ್ಲ ಕ್ಲಿಯರ್ ಆಗ್ತದೆ. ಇದರಲ್ಲಿ ಅದಕ್ಕೆ ಬೇಕಾಗುವ ಅಂಶಗಳು ಮದ್ದು ಮತ್ತು ಗೊಬ್ಬರ ಎರಡೂ ಇರುವಂಥದ್ದು ಅಂತ ಹೇಳಿದರು. ಕೂಡಲೇ ಅವರು ಹೇಳಿದ 4 ದಿವಸದೊಳಗೆ ತಗೊಂಡು ಬಂದು ನಾನು ತೋಟಕ್ಕೆ ಹಾಕಿದ್ದೇನೆ. ಹಾಕಿ 45 ದಿವಸದಲ್ಲಿ ನೋಡುವಾಗ ನನ್ನ ಮುಂಡುಸಿರಿಗಳೆಲ್ಲ ಚೇಂಜಸ್ ಅಂತ ಹೇಳಿದರೆ, ಸಿರಿಗಳು ಮತ್ತೆ 45 ದಿವಸ ಬರುವ ಸಿರಿಗಳು ಉದ್ದ ಸಿರಿ ಬರಲಿಕ್ಕೆ ಪ್ರಾರಂಭ ಆಯಿತು. ಸಿರಿಗಳು ಉದ್ದ ಆಯಿತು, ಮುಂಡುಸಿರಿ ಕಮ್ಮಿ ಆಯಿತು. ಹಾಗೆ ನನಗೆ ಭಾರಿ ಒಂದು ಮದ್ದಿನ ಮೇಲೆ ಒಂದು ವಿಶ್ವಾಸ ಆಯಿತು. ಹಾಗೆ ಎಲೆ ಚುಕ್ಕಿ ರೋಗ ಕೂಡ ತೋಟದಲ್ಲಿ ಫುಲ್ ಇತ್ತು, ಎಲೆ ಚುಕ್ಕಿ ಇತ್ತು. ಆ ಎಲೆ ಚುಕ್ಕಿ ಕೂಡ ಬರುವ ಸಿರಿ, ಹೊಸ ಸಿರಿ ಬಂದದ್ದೆಲ್ಲವೂ ಚುಕ್ಕಿಯ ಎಲೆ ಚುಕ್ಕಿ ಇರಲೇ ಇಲ್ಲ. ಮತ್ತು ಆ ಉದ್ದ ಸಿರಿಯನ್ನು ನೋಡಿ ನನಗೆ ಭಾರಿ ಖುಷಿಯಾಯಿತು. ಅದರ ಮೇಲೆ 3 ತಿಂಗಳಿಗೊಮ್ಮೆ ಕೊಡಬೇಕು ಅಂತ ಹೇಳಿದರು. ಹಾಗೆ 3 ತಿಂಗಳು ಕಳೆದು ಮೊನ್ನೆ ನಾನೀಗ 1 ವಾರ ಆಯಿತು ಹಾಕಿದ್ದೇನೆ. ನನಗೆ ಈ ಗೊಬ್ಬರ ಮತ್ತು ಮದ್ದು ಇದು ನನಗೆ ಭಾರಿ ಗಿಡಗಳಿಗೆ ಒಳ್ಳೆಯದಾಗಿದೆ. ಎಲೆ ಚುಕ್ಕಿ ಇಲ್ಲಿ ಕಾಣ್ತದೆ ನೋಡಿ, ಮೇಲಿನ ಸಿರಿ ಫುಲ್ಲು ಚೇಂಜ್ ಆಗಿದೆ. ಇದು ಕೂಡ ಚೇಂಜ್ ಆಗಿದೆ, ನೆಕ್ಸ್ಟಿಗೆ ಆಗುವ ಅದು ಫುಲ್ಲು ಚೇಂಜ್ ಆಗಿದೆ. ಈಗ ಮತ್ತೆ ಸಿರಿ ಬರ್ತಾ ಉಂಟು. ಈ ಸಿರಿ ಇದರಲ್ಲಿ ಯಾವುದು ಚುಕ್ಕಿಗಳಿಲ್ಲ. ಮೊದಲು ಫುಲ್ಲು ಚುಕ್ಕಿ ಇತ್ತು. ನಾನು ಅದಕ್ಕೆ ಸ್ಪ್ರೇ ಮಾಡ್ತಾಯಿದ್ದೆ, ಬೇರೆ ಕಂಪೆನಿದು. ಅದು ಸ್ಪ್ರೇ ಮಾಡಿದರೂ ನನಗೆ ಅದರ ರಿಸಲ್ಟ್ ಅಷ್ಟು ಇರಲಿಲ್ಲ. ಆದರೆ ಇದನ್ನು ಹಾಕಿದ ಮೇಲೆ ಸ್ಪ್ರೇ ಯಾವುದು ಈ ಸಲ ನಾನು ಯಾವುದನ್ನು ಕೊಡಲಿಕ್ಕೆ ಹೋಗಲಿಲ್ಲ. ಖಾಲಿ ಮದ್ದು ಬಿಟ್ಟದು ಇದಕ್ಕೆ ಬುಡಕ್ಕೆ ಹಾಕಿದ್ದು ಮಾತ್ರ. ಅದರಲ್ಲಿ ಬದಲಾವಣೆ ಫುಲ್ಲು ಸಿರಿ ಉದ್ದ ಬಂದಿದೆ. ಈಗ ಕೆಲವು ಪರ್ಸೆಂಟೇಜ್ ಗಿಡಗಳು ಬರ್ತದೆ ಇದರಲ್ಲಿ, ಅದು ಕೂಡ ಇನ್ನು ಸರಿ ಆಗ್ತದೆ. ಇದು ನೋಡಿ, ಇದು ಎಲೆ ಚುಕ್ಕಿ ಎಲ್ಲ ಬಂದಿತ್ತು ಫುಲ್ಲು, ಮತ್ತು ಮುಂಡು ಸಿರಿ ಕೂಡ ಆಗಿತ್ತು. ಈಗ ನೋಡಿ ಸಿರಿ ಎಷ್ಟು ಬಂದಿದೆ ನೋಡಿ, ಇದು ಎಷ್ಟು ಉದ್ದ ಆಗಿದೆ. ಹೀಗೆ ಹಲವು ವರ್ಷಗಳಿಂದ ರೋಗಗಳಿಗೆ ತುತ್ತಾಗಿ ನಷ್ಟ ಅನುಭವಿಸ್ತಾ ಇದ್ದ ಅಡಿಕೆ ಬೆಳೆಗಾರರು ವಿವಾ ಮಾರ್ಟ್ನ ವಿವಾ ಕಿಸಾನ್ ಉತ್ಪನ್ನಗಳನ್ನು ಬಳಸಿಕೊಂಡು ಪ್ರಯೋಜನ ಪಡೆದುಕೊಳ್ತಾ ಇದ್ದಾರೆ. ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಎನ್ನುವ ಪರಿಕಲ್ಪನೆಯಲ್ಲಿ ಸಂಸ್ಥೆಯು ಕಾರ್ಯಾಚರಿಸ್ತಾ ಇದ್ದು, ಬಹುತೇಕ ಅಡಿಕೆ ಬೆಳೆಗಾರರು ಈ ಉತ್ಪನ್ನಗಳನ್ನು ಬಳಸುವತ್ತ ಮುಂದಾಗ್ತಾ ಇದ್ದಾರೆ. ಸಂಸ್ಥೆಯ ಸ್ಥಳೀಯ ಫ್ರಾಂಚೈಸ್ ಕಚೇರಿಯು ಪವಿತ್ರ ವಿವಾ ಹೆಸರಿನಲ್ಲಿ ನೆಲ್ಯಾಡಿಯ ಬೆಥೆಲ್ ಕಾಂಪ್ಲೆಕ್ಸ್ನ ಪ್ರಥಮ ಮಹಡಿಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಕೃಷಿಕರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ 8151926999 ಅಥವಾ 9148360777 ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಜೊತೆಗೆ ಇನ್ನೊಂದಷ್ಟು ಕೃಷಿಕರ ಅನುಭವಗಳನ್ನು ಪವಿತ್ರ ಯುವ ಯೂಟ್ಯೂಬ್ ಚಾನೆಲ್ನಲ್ಲಿ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ವೀಕ್ಷಿಸಬಹುದು. ಸಂಪರ್ಕಿಸಿ ಪವಿತ್ರ ವಿವಾ ಎಂಟರ್ಪ್ರೈಸಸ್, ಪ್ರಥಮ ಮಹಡಿ, ಬೆಥೆಲ್ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ನೆಲ್ಯಾಡಿ, ದಕ್ಷಿಣ ಕನ್ನಡ. ಮೊಬೈಲ್ 8151926999 9148360777. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.